ಪುತ್ತೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಯಲಿರುವ ಚುರುಮುರಿ ಹಬ್ಬಕ್ಕೆ ಕೇವಲ 2 ದಿನವಷ್ಟೇ ಬಾಕಿ ಇದೆ. ಬಂಟ್ವಾಳ ಪ್ರಭು ಚುರುಮುರಿಯಲ್ಲಿ ನಡೆಯಲಿರುವ ಚುರುಮುರಿ ಹಬ್ಬದಲ್ಲಿ ಹೊಸ ವೆರೈಟಿಯ ಚುರುಮುರಿ ಸವಿಯುವ ಅವಕಾಶ ನಿಮಗಿದೆ. ರಾಜೇಶ್ ಪ್ರಭು ಅವರ ಮಾಲಕತ್ವದಲ್ಲಿ ಗ್ರಾಹಕರಿಗೆ ಟೇಸ್ಟಿ ಚಾಟ್ಸ್, ಡಿಫರೆಂಟ್ ಜ್ಯೂಸಿಗೆ ಬೇರೆ ಬೇರೆ ಬಗೆಯ ತಿನಿಸುಗಳನ್ನು ನೀಡಿ ಈಗಾಗಲೇ ನೂರಾರು ಗ್ರಾಹಕರ ಮೆಚ್ಚುಗೆ ಪಡೆದ ಬಂಟ್ವಾಳ ಪ್ರಭು ಚುರುಮುರಿ ಮಳಿಗೆಯಲ್ಲಿ ಈ ತಿಂಗಳ 29, 30, 31ರಂದು ಚುರುಮುರಿ ಹಬ್ಬ ನಡೆಯಲಿದೆ. 3 ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ಸಂಜೆ 3 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಹೊಸ ಬಗೆಯ ಚುರುಮುರಿ ಸವಿಯುವ ಪರ್ವ ಗ್ರಾಹಕರಿಗೆ ಸಿಗಲಿದೆ.